ಕಣಜದ ಹುಳು ದಾಳಿಗೆ ಶತಾಯುಷಿ ಮಹಿಳೆ ಮತ್ತು ಆಕೆಯ ಪುತ್ರಿ ಬಲಿಯಾದ ಘಟನೆ ಕೇರಳದ ಕೊಟ್ಟಾಯಂನಲ್ಲಿ ಸಂಭವಿಸಿದೆ. ಕೊಟ್ಟಾಯಂ ಜಿಲ್ಲೆಯ ಎರುಮೆಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಕ್ಕಣಂ ಪುಂಚವಯಲ್ ನಿವಾಸಿಗಳಾದ 109 ವರ್ಷ ಪ್ರಾಯದ ಕುಂಜುಪೆನ್ನು ಮತ್ತು ಆಕೆಯ ಪುತ್ರಿ 80 ವರ್ಷ ಪ್ರಾಯದ ತಂಗಮ್ಮ ಮೃತಪಟ್ಟವರು. ಕುಂಜುಪೆನ್ನು ಅವರ ಮನೆಯ ಪಕ್ಕದಲ್ಲಿ ತೆಂಗಿನ ತೋಟವಿದ್ದು ತೆಂಗಿನ ಮರಗಳಿಗೆ ಕಾಳು ಮೆಣಸಿನ ಬಳ್ಳಿಯನ್ನು ಬಿಡಲಾಗಿದೆ. ಮಂಗಳವಾರ ಸಂಜೆ ತೆಂಗಿನ ಒಣಗಿದ ಗರಿಯೊಂದು ಕಾಳು ಮೆಣಸಿನ ಬಳ್ಳಿಯ ಮೇಲೆ ನೇತಾಡ್ತಾ ಇರುವುದನ್ನು ಗಮನಿಸಿದ ಕುಂಜುಪೆನ್ನು ಅವರು ಅದನ್ನು ಕೀಳಲು ಮುಂದಾದ ವೇಳೆ ಅದರಲ್ಲಿದ್ದ ಕಣಜದ ಗೂಡಿಗೆ ತಗುಲಿದೆ. ಆಗ ಕಣಜದ ಹುಳುಗಳು ಕುಂಜುಪೆನ್ನು ಅವರ ಮೇಲೆ ದಾಳಿ ನಡೆಸಿವೆ. ಆಕೆಯ ಬೊಬ್ಬೆ ಕೇಳಿ ಪುತ್ರಿ ತಂಗಮ್ಮ ಓಡಿ ಬಂದಿದ್ದು, ಈ ಸಂದರ್ಭ ಅವರ ಮೇಲೂ ಕಣಜದ ಹುಳುಗಳು ದಾಳಿ ಮಾಡಿವೆ. ಅಷ್ಟೇ ಅಲ್ಲದೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಜೋಯ್ ಮತ್ತು ಪಕ್ಕದ ಮನೆಯ ವಿಷ್ಣು ದರ್ಶನ್ ಎಂಬುವರಿಗೂ ಕಣಜದ ಹುಳುಗಳು ಕಚ್ಚಿವೆ. ಎಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಿದ್ದು, ಕುಂಜುಪೆನ್ನು ಮತ್ತು ತಂಗಮ್ಮ ಅವರು ಚಿಕಿತ್ಸೆಗೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ದಾರೆ ಅಂತ ಮಲಯಾಳ ಮನೋರಮ ಪತ್ರಿಕೆ ವರದಿ ಮಾಡಿದೆ. ಕುಂಜುಪೆನ್ನು ಅವರು ಎರುಮೆಲಿ ಗ್ರಾಮ ಪಂಚಾಯತ್ನ ಅತ್ಯಂತ ಹಿರಿಯ ಪ್ರಜೆಯಾಗಿದ್ದು 2023ರಲ್ಲಿ ಪಂಚಾಯತ್ ವತಿಯಿಂದ ಅವರನ್ನು ಗೌರವ ಮಾಡಲಾಗಿತ್ತು. 109 ವರ್ಷ ಪ್ರಾಯವಾಗಿದ್ದರೂ ಕಿವಿ ಕೇಳೋದ್ರಲ್ಲಿ ಸ್ವಲ್ಪ ತೊಂದರೆಯನ್ನು ಬಿಟ್ಟರೆ ಉಳಿದಂತೆ ಉತ್ತಮ ಆರೋಗ್ಯದಿಂದ ಇದ್ದು ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು.